ಹಲೋ ಗೈಸ್, ಇವತ್ತು ಈಗ ನಾನು ವಿನಯ್ ರೂಮ್ ಹತ್ರ ಬಂದಿದ್ದೀನಿ. ಇಲ್ಲಿಂದ ಇದೇನಣ್ಣ ಇದು? ಅದು ಹೆಲ್ಮೆಟ್ ಆಗಲಿಕ್ಕೆ. ಇವತ್ತು ಇದು ಬರ್ತದೆ, ಇದನ್ನ ಚೇಂಜ್ ಮಾಡುವ. ಅದು ಇಲ್ಲಿ ಹೀಗೆ ಬರ್ತದೆ ಟಾಪ್ ಬಾಕ್ಸ್ ಆಗುವಾಗ. ಮತ್ತೆ ಇಲ್ಲಿಗೆ ಇದು ಬರ್ತದೆ, ಅದು ಸಹ ನಾಡಿದ್ದು 29ನೇ ತಾರೀಕಿಗೆ ಬರೋದು, ಇವಾಗ ಬರೋದಿಲ್ಲ. ಅದು ನಾಡಿದ್ದು ಹಾಕುವ. ಮತ್ತೆ ಎಂತ ಇಲ್ಲ ಅಷ್ಟೇ. ಇವತ್ತು ನಮಗೆ ರಜೆ. ಇವನ ಬಂದಿದ್ದಾನೆ ನೋಡಿ. ನಾನು ಐಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದಾನೆ, ಅದರಲ್ಲಿ ಲಾಗ್ ಮಾಡ್ತಾ ಇದ್ದಾನೆ. ಸೊ ಈ ಬೈಕ್ ನಾ ಹಿಡ್ಕೊಂಡಿದ್ದೀನಿ. ಈಗ ಇದನ್ನು ತಗೊಂಡು ಒಂದು ರೌಂಡ್ ಹೋಗಿ ಬರುವ. ಎಲ್ಲಿಗೆ? ಗುಂಡಿ ಬೈಲ್ಗೆ. ಅಲ್ಲಿ ಬೈಕ್ದು ಇನ್ಸೂರೆನ್ಸ್ ಕಟ್ಟಲಿಕ್ಕೆ ಉಂಟು. ಹಲೋ ಗೈಸ್, ಇವಾಗ ಗುಂಡಿ ಬೈಲ್ಗೆ ಹೋಗಿ ಬೈಕ್ದು ಇನ್ಸೂರೆನ್ಸ್ ಕಟ್ಟಿ ಬರುವ. ಸರಿ, ಬೈಕ್ದು ಹೊಗೆ ಚೆಕ್ ಮಾಡಿಸಿದ್ದೆ. ಸೊ ಅಲ್ಲಿ ಸಹ ಇನ್ಸೂರೆನ್ಸ್ ಕಟ್ತಾರೆ. ಸೊ ಅದಕ್ಕೆ ಈಗ ಅಲ್ಲಿ ಹೋಗಿ ಕಟ್ಟಿ ಬರುವ. ಇನ್ಸೂರೆನ್ಸ್ ಕಟ್ಟಿಲ್ಲ, ಕಟ್ಟಿ ಬರುವ. ಬನ್ನಿ ಹೋಗುವ. ಗೈಸ್, ಈಗ ಇನ್ಸೂರೆನ್ಸ್ ಕಟ್ಲಿಕ್ಕೆ ಬಂದಿದ್ದೇವೆ. ಸೊ ನಾವು ಅಲ್ಲಿ ಶೋರೂಮ್ಗೆ ಹೋಗ್ಲಿಲ್ಲ ಇನ್ಸೂರೆನ್ಸ್ ಕಟ್ಲಿಕ್ಕೆ. ಗಣೇಶ ನನ್ನ ಗಾಡಿ ಇದೆ, ನಂದು ಕಟ್ಟಿ ಆಗಿದೆ. ಸೊ ಎದುರುಗಡೆ ಸೊ ಇನ್ಸೂರೆನ್ಸ್ ಕಟ್ಟಿ ಹೋಗುವ. ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು. ಸೊ ನಾನು ನಿಮಗೆ ಮುಂಚೆ ಹೇಳಿದ್ನಲ್ಲ, ಟಾಪ್ ಬಾಕ್ಸ್ ಹಾಕೋದು ಒಂದು ಬರ್ತದೆ ಅಂತ. ಸೊ ಇದು SP 125ಗೆ. ಸೊ ನಾನು ಸುಮ್ಮನೆ ಇದಕ್ಕೆ ಓಪನ್ ಮಾಡಿದ್ದಕ್ಕೆ ಆಗ್ತದಾ ನೋಡ್ತಾ ಇದ್ದೆ, NS ಬೈಕಿಗೆ. ಸೊ ಇದಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಇದು ನೋಡಿಲಿ, ಒಂದೇ ಸ್ಕ್ರೂ ಕೂರೋದು, ಎರಡು ಸಹ ಕೂರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಂದು SP ಬೈಕ್ ಬರ್ತದೆ ಈಗ, ಅದಕ್ಕೆ ಹಾಕುವ. ಅದಕ್ಕೆ ಸ್ಪ್ಯಾನರ್ ಒಂದು ಬೇಕಿತ್ತು. ಇದು ಸ್ಪ್ಯಾನರ್ ಆಗ್ತಾಯಿಲ್ಲ, ಈ ಸ್ಪ್ಯಾನರ್ ಆಗ್ತಾಯಿಲ್ಲ. ಅದಕ್ಕೆ ಇದನ್ನು ಹಾಕುವ ಅಂತೇಳಿದರೆ ಸ್ಪ್ಯಾನರ್ ಬೇರೆ ಬೇಕು. ಸೊ ಅದಕ್ಕೆ ಸ್ಪ್ಯಾನರ್ ತರಲಿಕ್ಕೆ ವಿನಯನ ಕಳಿಸಿದ್ದೀನಿ, ಬರ್ತಾನೀಗ ಅವನು. ಹಲೋ ಗೈಸ್, ಇಲ್ಲಿ ನವಿಲು ಬಂದಿದೆ, ಕರೆದು ಸಹ ಓಡ್ತಾ ಇಲ್ಲ. ಹೋಲಿ, ಬಾ ಬಾ ಬಾ. ಅದು ಮೋಸ್ಟ್ಲಿ ಟೆರೆಸ್ ಮೇಲೆ ಹಾರಲಿಕ್ಕೆ ನೋಡ್ತಾ ಇದೆ, ಮೇಲೆ ಹಾರಲಿಕ್ಕೆ ಹೋಗ್ತಿರೋದು ಈಗ ಅದು. ಬಾ 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 ಬಾ. ಹಾರಲಿಕ್ಕೆ ನೋಡ್ತಾ ಇದೆ, ಈಗ ಹಾರ್ತದೆ ಮೇಲೆ. ಬಲ ಕೆಳಗೆ ಇಳಿತು. ಬಾ 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 ಬಾ. ಹೋಯ್ತು, ನೀವು ಹೆಂಗೆ ಬಂದ ಅದಂಗೆ ಹೋಯ್ತು. ಇಲ್ಲಿ ರತ್ತನ ಬಂದ ಗೈಸ್, ರತ್ತನ ಬಂದಿದ್ದಕ್ಕೆ ನಾವಿಲ್ಲಿ ಇಲ್ಲಿದ್ದ ಸೀದಾ ಅಲ್ಲಿ ಹೋಯ್ತು. ಗೈಸ್ ಅದು ಹೆಣ್ಣು ನವಿಲು ಗೈಸ್, ಗಂಡು ಮಂದಿ ಕೂಡ ಓಡಾಯ್ತದ. ನವಿಲುಗಳಲ್ಲಿ ನವಿಲು ನೋಡು, ಗಂಡು ನವಿಲು ನೋಡಲಿಕ್ಕೆ ಚಂದ, ಹೆಣ್ಣು ನವಿಲು ಅಷ್ಟು ಚಂದ ಇಲ್ಲ. ಹಾಗೆ ಪಕ್ಷಿಗಳು ಪ್ರಾಣಿಗಳಲ್ಲುಂಟು. ಸಿಂಹ, ಗಂಡು ಸಿಂಹ ನೋಡಲಿಕ್ಕೆ ಎಲ್ಲ ಈಗ ಅದು ಹೆಣ್ಣು ಸಿಂಹಗೆ ಇರೋದಿಲ್ಲ. ಅದು ಹುಡುಗ ಹುಡುಗಿಯಲ್ಲಿ ನೋಡು, ಹುಡುಗಿರು ಚಂದ ಇರ್ತಾರೆ, ಹುಡುಗ ಚಂದ ಇರಲ್ಲ. ಅದು ಮನುಷ್ಯರಲ್ಲಿ ಡಿಫ್ರೆನ್ಸ್ ನೋಡು. ದೇವರು ಯಾವುದಾದನ್ನು ಹೆಂಗೆ ಮಾಡಬೇಕು ಹಂಗೆ ಮಾಡಿದೆ. ಹಲೋ ಗಾಯ್ಸ್, ಸೇಮ್ ನೋಡಿ, ನೀವು ಬೇಕಾದ್ರೆ ಗೆಸ್ ಮಾಡಿ ನೋಡಿ. ಹುಲಿ ಸಿಂಹ ಎಲ್ಲ ಹೇಗಿರ್ತದೆ, ಹೆಣ್ಣು ಹೇಗಿರ್ತದೆ, ಗಂಡು ಹೇಗಿರ್ತದೆ, ನವಿಲು ಗಂಡು ಹೇಗಿರ್ತದೆ, ಹೆಣ್ಣು ಹೇಗಿರ್ತದೆ. ಅದು ಹಲೋ ಗೈಸ್, ನಮ್ದೀಗ ಮೆಕ್ಯಾನಿಕ್ ಬಂದಿದ್ದಾರೆ. ಅದು ವಿನಯ್, ಟಾಪ್ ಬಾಕ್ಸಿಂದ ಕೂರಿಸ್ಲಿಕ್ಕೆ. ವಿನಯ್ ಅಣ್ಣ ಮೆಕ್ಯಾನಿಕ್. ಟಾಪ್ ಬಾಕ್ಸ್ ಆರ್ಡರ್ ಮಾಡ್ಬೇಕಂತ ಮಾಡಿದೆ. ಫ್ಲಿಪ್ಕಾರ್ಟ್, ಮೀಶೋ ಎರಡರಲ್ಲೂ ಸಹ ಇಲ್ಲ, ಅಮೆಝಾನಲ್ಲಿ ಮಾತ್ರ ಇರೋದು. ಅಮೆಝಾನಲ್ಲಿ ಇದೆ 5,000 ಮೇಲೆ ಎಲ್ಲ. ಅದಕ್ಕೆ ತಗೊಳ್ಬೇಕು, ಆದರೆ ಸದ್ಯಕ್ಕೆ ಬೇಡ ಅಂತೇಳಿ ಸುಮ್ಮನೆ ಇರೋದೀಗ. ಓಕೆ ಗಾಯ್ಸ್, ಏನಿಲ್ಲ ನೋಡಿ ಇಷ್ಟೇ. ಬಟ್ ಈಗ ಅದನ್ನು ಕೂರಿಸಿದ ಮೇಲೆ ಹೇಗೆ ಕಾಣ್ತದೆ ಗೊತ್ತಿಲ್ಲ. ಎಷ್ಟು ಎಕ್ಸ್ಟ್ರಾ ಬ್ಲಿಮ್ ಉಂಟದ, ಮೈಲೇಜ್ ಕಮ್ಮಿ ಆಗ್ತದೆ. ಕರೆಕ್ಟ್ ಪರ್ಫೆಕ್ಟ್ ಕರೆಕ್ಟ್ ಉಂಟಲ್ಲ, ಧೂಳು ಉಂಟು ಅಲ್ಲ. ನಿನ್ನ ಬೈಕ್ ತೀರ್ತಿಲ್ಲತ್ತಂದ ಅವೊಂಜಿ ಮೆಡಿಕೇಟದ ಇಂಚ ಉಲಾಯಿ ಹೋಗ್ತಾನೆ ದೆಪ್ಪರ ಅದು ಜನ ದಿತ್ತ ಬರ್ತದೆ. ಎಲ್ಲಿ ಉಂಟದಲ್ಲ
ಫೈರ್ ಗೇರ್ ಕೂಡ ತಿಂತಾನೆ. ಆಯ್ ಮಾಡಿ ಪಂಡೆ ಮರ ಇಂಡಿಕೇಟರ್ ಬಣ್ಣಗ ಏನು ಮರ ಅವನ ಮನೆಯಲ್ಲಿ ತಿಂತೀನ ತಂದು. ಇಲ್ಲಿ ನೋಡಿ ಇದು ಮೇಲೆ ಟಾಪ್ ಬಾಕ್ಸ್ ಹಾಕ್ಲಿಕ್ಕೆ, ಈ ಕಡೆ ಇದಿರೋದು ಸೈಡ್ಗೆ 2 ಟಾಪ್ ಬಾಕ್ಸ್ ಥರ ಹಾಕ್ತೀವಲ್ಲ ಅದು 2 ಟಾಪ್ ಬಾಕ್ಸ್. ಲುಕ್ಕೇ ಚೇಂಜ್ ಆಗ್ತದೆ ಮನೆ ನಾವು ತಗೊಂಡ ಗಾಡಿದ. ಯಾಕೈತೆ 1,000 250 ರೂಪಾಯಿ ಒಂದು 250. NS ತಲ್ಲ ಉಂಟು ಸೇಮ್. ನೀನು ಒಂದು ತಗೊಳ್ಳ. ಈಗ ಚಡ್ಡಿ ತಗೊಳ್ಳಿಕ್ಕೆ ದುಡ್ಡಿಲ್ಲ ನೋಡಿ ಎನ್ನಸಿಗೆ ಆಗ್ತದೆ. ನನ್ನ ಪರಿಸ್ಥಿತಿ ನನಗೆ ಗೊತ್ತು. ಈಗ ರೈಡರ್ ಬೈಕ್ ಏನು ಎತ್ತದಯ್ಯ ಸೈಡ್ 2,000 ರೂಪಾಯಿ ಸೈಡ್ ಬೈಕ್. ರೆಡ್ ಅಲ್ಲ ಒಂಜ ರೆಡ್ ಸಾಮಾನು ಬೇಕಾ ಅದಲ್ವಾ. ನೋಡಿ ಗಾಯ್ಸ್, ಇವಾಗ ನಾ ಪೂರ ಸೀಟ್ ಹಾಕಿದ ಮೇಲೆ ತೋರಿಸ್ತೇನೆ ಮೊದಲಿದ್ದದಕ್ಕೂ ಈಗ ಇದ್ದದಕ್ಕೂ ಲುಕ್ ಹೇಗೆ ಕಾಣ್ತದೆ ಅಂತ. ಆಫ್ಟರ್ ಬಿಫೋರ್ ಇದು ಸೈಡ್ ಕಟ್ಟಲಿಕ್ಕೆ ಒಂದು ದಿನ ನಾನು ಇದರಲ್ಲಿ ರೈಡ್ ಹೋಗ್ತೇನೆ. ಟೈಮ್ ಬರುತ್ತೆ. ಈ ಕಡೆ ದಕ್ಷಿಣ ಕನ್ನಡ ಈ ಕಡೆ ಎಲ್ಲ ಹೋಗ್ಬೇಕು, ಅಷ್ಟೊಂದು ಹೋಗಿಲ್ಲ, ಅದು ಕೂಡ ಹೋಗ್ತೇನೆ. ಮತ್ತು ಉತ್ತರ ಕರ್ನಾಟಕದೆಲ್ಲ ಮುಗಿದ ಮೇಲೆ ಮತ್ತೆ ಎಲ್ಲರೂ ಬೇರೆ ಕಡೆಗೆ. ಮೊದಲು ಯಾಕಂದರೆ ನಾವು ಕರ್ನಾಟಕದಲ್ಲೇ ಜಾಸ್ತಿ ಸುತ್ತಿಲ್ಲ, ಹೇಳ್ಬೋದು ನಮ್ಮ ಚಿಕ್ಕಮಂಗ್ಳೂರೇ ನಾನು ಸರಿ ಸುತ್ತಿಲ್ಲ. ಅದೇ ಮೇಯ್ನ್ ಪ್ರಾಬ್ಲಮ್ ಇರೋದೇ ನಮ್ದು. ಅದು ಚಿಕ್ಕಮಂಗ್ಳೂರೇ ಸುತ್ತಿಲ್ಲ ಅಂದಮೇಲೆ ದೇಶದ ಏನು ಪ್ರಯೋಜನ ಇದೆ? ಇದನ್ನು ಗ್ಯಾರೇಜ್ ಅವ್ರ ಹತ್ರ ಮಾಡಿಸಿದ್ರೆ 500 ಇಂದ 600 ರೂಪಾಯಿ 3 ನಾಮ ಹಾಕಿ ಬಿಡ್ತಾರೆ. ಅವನು ಪಕ್ಕ ಗ್ಯಾರಂಟಿ. ಅದಕ್ಕೆ ನಾನು ನೀವು ಬಾಸ್ಕೆಟ್ ಗ್ಯಾರೇಜ್ ದಡೆಪು ಅದಿಲ್ಲ 10 ನಿಮಿಷ ಉಂಟು. ಒಂದು ಬೋಲ್ಟ್ ಟೈಟ್ ಮಾಡಿದ್ರೆ 50 ಕೊಡು, ನನಗೆ 100 ರೂಪಾಯಿ 50 ರೂಪಾಯಿ ಕೊಡು ಅಂತ. ಯಾಕಂದ್ರೆ ನನಗೆ ಸ್ವಲ್ಪ ಗೊತ್ತಿದೆ, ಅದಕ್ಕೆ ನಾವೇ ಬಿಚ್ಚಿ ಹಾಕೊಡೋದು. ನಮಗೆ ಗೊತ್ತಿರೋಂಥದ್ದೇ ಇದ್ರೆ ಅದಕ್ಕೆ ನಾವು ಮೆಕ್ಯಾನಿಕ್ ಮಾಡಿದ್ದೇನೆ ಲೆಫ್ಟ್ ಹೋಗಿ ರೈಟ್. ಅದು ಮೊನ್ನೆ ನನಗೆ ಗೊತ್ತಾಗಿಲ್ಲ ಮಾರೆ, ನಾನು ಗಡ್ಬಡಾಗಿದೆ. ಅದು ಯಾನ ಆಯ್ಡ ಪಂತೆ ಮಾರೆ ಕೊರ್ಪನೆ ಸಮ ಕೊರೋಡ ಪುಸ್ತಕ ಮಾಡ್ಬೋಣ. ಅದೊಂದು ಇಂಡಿಕೇಟರ್ ಬೇತೇನೆ ಮಾಡೋದು. ಹೋಯ್ ಟೈಮ್ ಎದಾಗ ತಿಕ್ಕೊಂಡು ತೂಕ ತಿರ್ಗ ಸಾಲ ಉಂಡು, ಸಾಲ ಎತ್ತರಲ್ಲ ತಿರ್ಗೋಡು. ಸಾಲ ಮಾಡಿ ಯಾರು ತುಪ್ಪ ತಿನ್ನು, ಗೋಳು ಪರದ ಆಟ ಸಾಕಿನ್ನು. SP 125 ಈ ನೆಕ್ಕನ್ನು ಬಂದಿತ್ತಾನೆ ಅಂದ್ರೆ ಎಕಡೆ ಬಂದೆ ಮರಣಿ ಬಣ್ಣ ಲಾಯ್ಕ್ ತೋಜಿ ಬಡ್ಚಿ ಬಂಡದ నీకు ముందు ಬಂದ ಹೆಂಗೆ ಗೊತ್ತಾಯ ಟಾಪ್ ಬಾಕ್ಸ್ ನೆಕ್ಕೇನೆ ಟಾಪ್ ಬಾಕ್ಸ್ ತಂದು ಹೆಂಗೆ ಅರ್ಥ ಆಯ್ತು ಆನಕ್ಕೆ ನರಕ ತೋಜನ್ ಮಾರೇ ಬಂಡೆ ಆಯ್ತು ಹೆಂಗೆ ಮೆತ್ತ ಈ ಪಾಟಿ ಒಂದೊಂದು ಯಾಂದು ಒಂಜಿಲ್ಲ ತೂತುಜಿ ಗಣಸನ ಆರೇ ವೇಟ್ ಮುಂದೆ ಮೂರು ಈತು ವೇಟ್ ಉಂಡು ಒಂದು ಲಾಯ್ಕ್ ಉಂಟು ಮರೆ నాకు ಈ ಬೈಕ್ NS ಬೈಕ್ ಅದಕ್ಕೆ SP 125 ఇప్పుడు అంటే నాకేంటి ఫ్రంట్ లేకుండా ఇది ಓ ಇಚ್ಚಿ ಅದೇ ಒಂದು ಟೈಟ್ ಮಾಡಿ ಮಾರೆ ಡೂಪ್ಲಿಕೇಟ್ ಮೆಕ್ಯಾನಿಕ್ ಒಂದೊಂಚೂರು ಟೈಟ್ ಸ್ಕೂಲ್ ಐತಿ ಇಚ್ಚಿ ಓಕೆ हात ಕೂತ್ಕೊಂಡು ಮುರಿದೋಗತ್ತೆ ಈಗ. ಈ ಶೀಟ್ ಒಂದು ಕವರ್ ಹಾಕ್ಬೇಕಿತ್ತು ಅಲ್ಲ. ಅದು ನಾನು ಮೊನ್ನೆ ಕೇಳಿದೆ ಮಾರೆ, ಅವನು ಲೇಟ್ ಆಗುತ್ತೆ ನಮ್ಮರೆ, ಹಾಗಾಗಿ ಹಾಕ್ಸ್ಲಿಲ್ಲ. ಅದನ್ನು ಹಾಕ್ಸ್ಬೇಕು ತಿಕ್ಕೊಂಡು ರೆಡಿ ಕೊಲ್ಲದ್ ನಾವೇ ಅವಂದು ಆಯ್ತಾ ಮೇಲ್ದ ಅವೊಂದು ರೆಡಿ ಇಚ್ಚು ಮಾರೆ ಬಂಡೆ ಎನ್ನ ಪಾಡ್ಪದೇತ ಅಂಚ ಮಲ್ತು ಕೋರ್ಪೆ ಬಂಡೆ ಆಯ್ತಾ ಮೇಲಿಗೆ ಟೈಮ್ ಹಾಕೊಂಡು ಬಂಡೆ ತಗೋ
సైడ్ టాప్ బాక్స్ పాండల ఇండికేటర్కి ఎప్పుడు ಕಲರ್ ಕುಲರ್ ಗೊತ್ತಿಲ್ಲ ನಂತರ ಹಲೋ ಗೈಸ್ ನಮ್ಮ ಎಸ್ ಪಿದ ಲುಕ್ ಚೇಂಜ್ ಆತಂಡು ಟಾಪ್ ಬಾಕ್ಸ್ ಬಾಂಡ ಪೂರ ಸೆಟ್ ಆತೈತೆ ಟಾಪ್ ಬಾಕ್ಸ್ ನಾನು ಬಾಂಡ ನಾನು ಏತ್ಲಾಯ್ತು ಮದ ಹಾಂ ಸಕ್ಕ ಮಿತ್ತನ್ ಟಾಪ್ ಬಾಕ್ಸ್ ಎಲ್ಲ ಬುಕ ನಾಲ್ ಇಂಡಿಕೇಟರ್ ಅಂತ ಚೇಂಜ್ ಮಾಡ್ಬೋದು ಇಂಡಿಕೇಟರ್ ಒಂದು ಚೇಂಜ್ ಮಲ್ಪರಂಡು ಮರಣಿ ಅಂಚಿದೊಂದು ಚೇಂಜ್ ಮಲ್ದ ಒಂಚೂರು ರೈಟ್ ಬೋದು ಲೆಫ್ಟ್ಗೆ ಆತಂಡು ಓ ಈ ಸೈಡ್ ಇಂಡಿಕೇಟರ್ ಆಡ ಸಡನ್ನಾಗಿ ಗೊತ್ತಾಪಜಿ ಡಿಫ್ರೆಂಟ್ ಆತ ಅವರ ಗೆಸ್ ಮಲ್ತು ನಂಗೆ ಮಾತ್ರ ಬೊಕ್ಕ ನೆಕ್ ಒಂದು ಬರ್ಪುಂಡು ವೇಲಂಜಿ ಲಾಗಡ್ ಪಾಡ್ವೆ ಬ್ಲಾಗ್ಸ್ ಗೊತ್ತಾಗ್ಬಿಡೋ ನಿಕ್ಲೆಗ್ ತಗೊಂಡಿಪ್ಲೆ ಸಬ್ಸ್ಕ್ರೈಬ್ ಮಾಡ್ಲೆ ಲೈಕ್ ಮಾಡ್ಲೆ ಶೇರ್ ಮಾಡ್ಲೆ ಗೈಸ್ ಓಕೆ ನಮ್ಮ ಎಸ್ ಪಿ ಬೈಕ್ಗೆ ಟಾಪ್ ಬಾಕ್ಸ್ ಸೆಟ್ ಮಲ್ದ ಪೂರ ಆತಂಡು ನಾನು ಐತೆ ಒಳಗೆ ಅಪ್ಪಿದೆ ಪೋಯಿಂದೆನ್ಯ ಅಂಡ ಟೈಮ್ ಬತ್ತು ನಮ್ಮ ಮುಸ್ಲಿ 5 ಗಂಟೆ ಮುಟ್ಟ ಬತ್ತಂಡು ಒಳ್ಳೆಲ್ಲ ಪೋಪ್ಜ ಕಾಂಡ ಪ್ಲಾನ್ ಕಾಂಡ ಆಯ್ತಾರ ಆಯ್ತಾರ ಥರ ಕಾಂಡೆ ಬೇಲೆ ಪುಂಡು ಎಲ್ಲ ಮಿಂತು ಕೆನ ರಜೆ ಉಂಡತ ಒಂದಿನ ಮೂಲೆ ಎತ್ತು ಬಕ್ಕ ಹೋಗ್ತಾಯಿ ಸಮಾಪ್ ಸುಕ್ಕ ನೆಕ್ಸ್ಟ್ ಡೇ ಪಣ ಪಿದೆ ಬೋದು ವರ್ಕ ಮೂಲೆ ನೋಡ್ಬೋದು ಬಕ್ಕ ಇಲ್ಲ ಪೋಪೆ ಸೊ ಇಂದ ಐನಿ ತಲೆ ಟಾಪ್ ಬಾಕ್ಸ್ ಪಾಡ್ದಾಂಡು ನಾನು ಎಲ್ಲ ಅಂಜಿ ತೊಂಜಿ ಬರ್ಕೊಂಡು ಅವು ನೆಕ್ಸ್ಟ್ ಲಾಗಡ್ ಬರು ಮೋಸ್ಟ್ಲಿ ಸೊ ಇಂಥ ಲಾಗಡ್ ಇತ್ತೆ ನೆಕ್ಸ್ಟ್ ಲಾಗಡ್ ತಿಕ್ಕಾದ್ರೆ ಟಾಟಾ ಬೈ ಬಾಸಿಯಾ ಸ್ಟೇ ಸೇಫ್ ತಿಕ್ಕ ಮಂಡೆಯ ಕೆತ್ತಿದರೆ ಬೇಲೋರೋ ಇಲ್ಲಿ ಛಲವಿದ್ದ ಮನ್ಸರೇನೆ ಗೆಲ್ಲೋರೋ ಎಲ್ಲ ಪ್ರೀತಿ ಮಾಡೋ ಅಮ್ಮೇರ